ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಯರ್ಲಪ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಮಿಕಲ್ ಬೆಟ್ಟದಲ್ಲಿ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಕೆಲವೊಂದು ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದ್ದು, ಈ ಹಿನ್ನೆಲೆ ಪ್ರವಾಸಿಗರ ವೀಕ್ಷಣೆಗೆ ಇಲ್ಲಿ ಅವಕಾಶವನ್ನ ನಿರ್ಬಂಧಿಸಲಾಗಿದೆ. ಆದರೆ ಕಾರ್ಕಳ ಕ್ಷೇತ್ರದ ಶಾಸಕರು ಇಲ್ಲಿನ ಜನರ ಕಣ್ಣಿಗೆ ಮಣ್ಣೆರಚಿದ್ದು ಜನರನ್ನ ವಂಚಿಸಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ಶುಭದರಾವ್ ಆರೋಪಿಸಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದಂತ ಅವರು, ಪೊಲೀಸ್ ಪಹರೆಯಲ್ಲಿ ಕಾಮಗಾರಿ ನಡೆಸಲಾಗ್ತಾ ಇದೆ. ಇಲ್ಲಿ ಕಂಚಿನ ಮೂರ್ತಿ ಎಂದು ನಕಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ ಬಳಿಕ ಅದು ನಕಲಿ ಮೂರ್ತಿ ಎಂದು ಸಾಬೀತಾದ ಬಳಿಕ ಇದನ್ನು ಮತ್ತೆ ಅಸಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಲು ಕೆಲಸ ಮಾಡಲಾಗ್ತಾ ಇದೆ. ಅದನ್ನಾದರೂ ವಿಜೃಂಭಣೆಯಿಂದ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು. ಆದರೆ ಅದನ್ನು ಪೊಲೀಸ್ ಪಹರೆಯಲ್ಲಿ ಮಾಡ್ತಾ ಇರುವುದು ದುರಂತ. ಇಲ್ಲಿನ ಶಾಸಕರು ಜನರಿಗೆ ಉತ್ತರ ನೀಡಬೇಕಾಗಿದೆ. ಚುನಾವಣೆ ಮುನ್ನ ಅದರ ಲಾಭ ಪಡೆಯಲು ನಕಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಶಾಸಕರು ಇದಕ್ಕೆ ಮುಂದಿನ ದಿನಗಳಲ್ಲಿ ಬೆಲೆ ತೆರಬೇಕಾಗಿದೆ ಎಂದು ಅವರು ಹೇಳಿದ್ದಾರೆ. ಯಾವ ಕಂಚಿನ ಮೂರ್ತಿ ಅಂತ ಹೇಳಿ ಪರಶುರಾಮನ ಮೂರ್ತಿಯನ್ನು ಸ್ಥಾಪಿಸಿದ್ರು ಅದು ನಕಲಿ ಮೂರ್ತಿ ಅಂತ ಸಾಬೀತಾದ ನಂತರ ಈಗ ಕಂಚಿನ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೆಲಸಗಳು ನಡೀತಾ ಇದೆ. ಅದರಿಂದ ಇಲ್ಲಿ ಪೊಲೀಸ್ ಮೂಲಕ ಕೆಲಸ ಮಾಡಿರುವಂಥದ್ದು ಇದಕ್ಕೆ ದೊಡ್ಡ ಸಾಕ್ಷಿ ಏನು ಹೇಳಿದರೆ, ಈಗ ಅಲ್ಲಿರುವ ಮೂರ್ತಿ ಅದು ಕಂಚಿನ ಮೂರ್ತಿ ಅಲ್ಲ. ಕಂಚಿನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಇರೋದ್ರಿಂದ ಈ ಪೊಲೀಸ್ ಪರ ಆಗಿದೆ. ಭಾಳ ದೊಡ್ಡ ಒಂದು ದುರಂತ ಅಂತ ಹೇಳಿದರೆ, ಪರಶುರಾಮನನ್ನು ತುಳುನಾಡಿನ ಸೃಷ್ಟಿಕರ್ತ ಅಂತ ಹೇಳ್ತಾರೆ. ಅವರ ಮೂರ್ತಿ ಸ್ಥಾಪನೆ ಆಗುವಾಗ ಅದು ವಿಜೃಂಭಣೆಯಿಂದ ಮಾಡಬೇಕಿತ್ತು, ಉತ್ಸವದ ರೀತಿಯಲ್ಲಿ ಮಾಡಬೇಕು. ಆದರೆ ಪೊಲೀಸ್ ಪಹರೆಯಲ್ಲಿ ನಾವು ಪರಶುರಾಮನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಅದು ನಮ್ಮ ಕಾರ್ಕಳದ ಜನರಿಗೆ ಎಷ್ಟು ದೊಡ್ಡ ದುರಂತ ಅಂತ ಅನ್ನುವಂಥದ್ದು. ಅದರಿಂದ ಕಾರ್ಕಳದ ಶಾಸಕರು ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕಾಗ್ತದೆ. ಕಂಚಿನ ಪ್ರತಿಮೆ ಅಂತ ಹೇಳಿ ನಕಲಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಕಾರ್ಕಳದ ಜನರಿಗೆ ದ್ರೋಹ ಬಗೆಯಲಾಗಿದೆ. ಇವತ್ತು ನಿಜವಾದ ಕಂಚಿನ ಪ್ರತಿಮೆ ಅಲ್ಲಿ ಮೇಲೆ ಕೆಲಸ ಪ್ರಾರಂಭ ಆಗಿದೆ. ಅದಕ್ಕೆ ತರ್ಪಲ್ಗಳನ್ನೆಲ್ಲ ಮುಚ್ಚಿದ್ದಾರೆ. ಯಾಕೆಂದರೆ ಅದು ಹೊರಗೆ ಕಾಣಬಾರ್ದಿಲ್ಲಿ. ಆದರೆ ನಿಜವಾದ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ ಆಗಿತ್ತು. ನಾವು ಕೂಡ ಅದಕ್ಕೆ ಸಪೋರ್ಟ್ ಕೊಡ. ಯಾಕೆಂದರೆ ಒರಿಜಿನಲ್ ಮೂರ್ತಿ ಪ್ರತಿಷ್ಠೆ ಆಗಬೇಕು. ಅದು ಈಗ ಆಗ್ತಾ ಇದೆ. ಚುನಾವಣೆಯ ಮೊದಲು ನಕಲಿ ಮೂರ್ತಿಯನ್ನು ಸ್ಟಾರ್ಟ್ ಮಾಡಿ ಚುನಾವಣೆಯ ಲಾಭವನ್ನು ತಗೊಂಡ್ರು ಶಾಸಕರು. ಇವತ್ತು ಒರಿಜಿನಲ್ ಮೂರ್ತಿ ಆಗ್ತಾ ಇದೆ. ಇದರ ಫಲ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಅವರಿಗೆ ಸಿಗ್ತದೆ ಅಂತ ಬಯಸ್ತೇನೆ. ಇವತ್ತು ಜನರಿಗೆ ತಿಳಿಸಲಿಕ್ಕೆ ಬಯಸಿದ್ದು ಏನಂತ ಹೇಳಿದರೆ, ಈಗ ಅಲ್ಲಿ ಏನು ಕೆಲಸ ಮಾಡ್ತಾ ಇದೆ, ಅಸಲಿ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಕೆಲಸಗಳು ನಡೀತಾ ಇದೆ. ಕಂಟೈನರ್ಗಳು ಬಂದು ಕಾರ್ಕಳದಲ್ಲಿ ಬಂದು ನಿಂತಿದೆ. ಆ ಕಂಟೈನರ್ಗಳಲ್ಲಿ ಮೂರ್ತಿಯ ವಿವಿಧ ಭಾಗಗಳು ಇದೆ ಅನ್ನುವಂಥದ್ದು ಸ್ಪಷ್ಟವಾದ ನಮಗೆ ಮಾಹಿತಿ ಸಿಕ್ಕಿದೆ. ಅದರಿಂದ ಕಾಮಗಾರಿ ಒಳ್ಳೆ ರೀತಿಯಲ್ಲಿ ಆಗಬೇಕು, ಒಳ್ಳೆ ರೀತಿಯಲ್ಲಿ ಮೂರ್ತಿಯ ಪ್ರತಿಷ್ಠಾಪನೆ ಆಗಬೇಕು. ಆದರೆ ಯಾರೆಲ್ಲ ಇದಕ್ಕೆ ದ್ರೋಹ ಮಾಡಿದ್ದಾರೆ, ನಕಲಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಜನರಿಗೆ ಯಾರು ದ್ರೋಹ ಮಾಡಿದರೆ ಅದರ ಫಲವನ್ನು ಪರಶುರಾಮ ಅವರಿಗೆ ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಮಾಡೋಣ.